ಶಾಲೆ ಮುಕ್ಕನೊಟ್ಟಿಗೆ ಜಂಟಿ ಸಹಯೋಗಗಳು ಉಚಿತ ಆರೋಗ್ಯ ಶಿಬಿರವನ್ನು ಇನ್ನು ಮಲ್ಪನೆ ಮಾಡಿದ ಉದ್ಘಾಟನೆ ಆಗಿದೆ. ಬಹುಶಃ ಒಂದು ಈ ಭಾಗಗಳು ಶಾಯಿ ಮಂದಿರದ ಈ ಒಂದು ಆಶ್ರಯ ನಡಪಂಚಿನ ಈ ಉಚಿತ ತಪಾಸಣೆ ಶಿಬಿರವನ್ನು ಇನ್ನು ಡಾಕ್ಟರ್ ರವಿ ಗಣೇಶ್ ಇದರ ನೇತೃತ್ವಗಳು ಮಂಡ್ಯದಲ್ಲಿ ಎಲ್ಲ ಆಡಳಿತ ಮುಖ್ಯಸ್ಥರ ಆತ್ಮ ಅವರಿಗೆ ಮುತುವರ್ಜಿಗೆ ಈ ಭಾಗಗಳು ಹೆಚ್ಚಿನ ಜನಗಳಿಗೆ ನೆಟ್ಟು ಸದುಪಯೋಗ ಅವರು ಪಂಡ ಉದ್ದೇಶಗಳು ಈ ಕೆಲಸವನ್ನು ಮಲ್ಕೊಂಡಿದ್ದಾರೆ. ಈ ಭಾಗದ ಮಾತೆಲ್ಲ ನೆತ್ತ ಸದುಪಯೋಗ ಮಾಡೋದು ಅಂಚನೆ ಸಾಯಿ ಮಂದಿರದ ಶ್ರೀ ಸಾಯಿಬಾಬಾ ದೇವರನ್ನ ಮಾತೆಲ್ಲ ಈ ಮರದ ಮೂಲಕ ಓವೇ ಸಿದ್ಧ ಲೆಕ್ಕ ಆಗಲಿಕ್ಕೆ ಆ ಆರೋಗ್ಯವನ್ನು ಕೊರಡು ಎದ್ದ ಮರ್ದದ ಆ ಶಕ್ತಿನ ಉಪಯೋಗವಾದ ಪ್ರತಿ ವಲಯಗಳ ಆರೋಗ್ಯವಂತರ ಆವಾಡ ಪಡೆದು ಯಾನ ದೇವರ ನಟ್ಟೊಂದು ಈ ಒಂದು ತಪಾಸಣಾ ಶಿಬಿರ ಯಶಸ್ವಿಯಾಗುವುದು ದೇವರ ಪ್ರಾರ್ಥನೆ. ಈ ಕಳೆದ ಜುಲೈ 1ಕ್ಕೆ ನಾವು ಹೊಸ ನೂತನ ಶಾಲಾ ಆಯುರ್ವೇದ ಆಸ್ಪತ್ರೆ 100 ಹಾಸಿಗೆಯ ಆಯುರ್ವೇದ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ. ಇದರ ಮುಂಚೆ ಕೆಲವೊಂದು ವಿಷಯ ಹೇಳಬೇಕು ಅಂತ ಇಷ್ಟಪಡ್ತೇನೆ. ಬ್ರಿಟಿಷರು ಭಾರತಕ್ಕೆ ಬಂದ ಮೇಲೆ ಆಯುರ್ವೇದ ಹಿಂಬಡ್ತಿಯನ್ನು ಪಡೆದು ಆಧುನಿಕ ವೈದ್ಯ ಪದ್ಧತಿಯು ಮುಂಬಡ್ತಿಯನ್ನು ಪಡೆಯಿತು. ಭಾರತೀಯ ಚಿಕಿತ್ಸಾ ಪದ್ಧತಿ ಅಂದರೆ ಅದು ಆಯುರ್ವೇದ. ಲೋಕದಲ್ಲಿ ಇರುವಂತಹ ಎಲ್ಲ ರೋಗಕ್ಕೆ ಆಧುನಿಕ ವೈದ್ಯಕೀಯ ಪದ್ಧತಿಯೇ ಪರಿಹಾರ ಅಲ್ಲ. ಯಾವುದೇ ವೈದ್ಯಕೀಯ ಪದ್ಧತಿ ಪರಿಪೂರ್ಣ ಅಲ್ಲ ಅನ್ನೋದನ್ನು ನಾನಿವತ್ತು ನಿಮ್ಮ ಹತ್ರ ಹೇಳಿಕೊಡ್ತೀನಿ. ಆಯುರ್ವೇದ ಹಾಗೆ ಹೋಮಿಯೋಪತಿ ಇರ್ಬೋದು, ಯೋಗ ನ್ಯಾಚುರೋಪತಿ ಇರ್ಬೋದು, ಯುನಾನಿ ಇರ್ಬೋದು, ಸಿದ್ಧ ವೈದ್ಯಕೀಯ ಚಿಕಿತ್ಸೆ ಇರ್ಬೋದು, ಇದೆಲ್ಲವೂ ಭಾರತದಲ್ಲಿ ಚೈನಾದಲ್ಲಿ ಚೈನೀಸ್ ಮೆಡಿಸಿನ್ಗೆ ಅತ್ಯಂತ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಜರ್ಮನಿಯಲ್ಲಿ ಆಯುರ್ವೇದದ ಸಾರವನ್ನು ಗ್ರಂಥಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಅದನ್ನು ಅವರು ಕಲಿತು ಅಲ್ಲಿ ಚಿಕಿತ್ಸೆಯನ್ನು ಮಾಡ್ತಾ ಇದ್ದಾರೆ. 2014ರಲ್ಲಿ ನೂತನ ಕೇಂದ್ರ ಸರ್ಕಾರ ಬಂದಾಗ ಆಯುಷ್ ಮಂತ್ರಾಲಯವನ್ನು ಪ್ರಾರಂಭಿಸಿದೆ. ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ ಇವಕ್ಕೆಲ್ಲ ಸೇರಿ ಹೊಸ ಒಂದು ಮಂತ್ರಿಯನ್ನು ಮಾಡಿ ಹೊಸ ಮಂತ್ರಾಲಯವನ್ನು ಪ್ರಾರಂಭಿಸಿದೆ. ಇದರ ನಂತರ ಆಯುರ್ವೇದವು ತುಂಬಾ ಮುನ್ನಡೆಗೆ ಬರ್ತಾ ಇದೆ, ಚಕ್ರ ತಿರುಗ್ತಾ ಇದೆ. ಜನರಿಗೆ ಈಗಿನ ವೈದ್ಯಕೀಯ ಪದ್ಧತಿಯಲ್ಲಿ ಇರುವಂತಹ ಚಿಕಿತ್ಸಾ ಕ್ರಮಗಳ ಅಡ್ಡ ಪರಿಣಾಮಗಳ ಅರಿವಾಗಿದೆ. ಇದರಿಂದಾಗಿ ಜನರು ಆಯುರ್ವೇದಕ್ಕೆ ತಿರುಗ್ತಾ ಇದ್ದಾರೆ. ಹೇಗೆ ಜನರು ತರಕಾರಿಯಲ್ಲಿ ಸಿಂಪಡಣೆ, ರಾಸಾಯನಿಕ ಸಿಂಪಡಣೆ ಮಾಡುವಂತಹ ಆಹಾರವನ್ನು ಇವತ್ತು ಸೇವಿಸಲು ಇಷ್ಟಪಡ್ತಾ ಇದ್ದಾರೋ, ಅದೇ ತರ ಯಾವುದೇ ರಾಸಾಯನಿಕ ಹಾಕಲಿ ಮಾಡುವಂತಹ ಆಯುರ್ವೇದ ಔಷಧಿ ಯಾವುದು ಅದು ಪ್ರಕೃತಿದತ್ತವಾದದ್ದು, ಪ್ರಕೃತಿಯಿಂದ ಸಿಗುವಂಥದ್ದು. ನಾವು ಪ್ರಕೃತಿಯಿಂದ ಬಂದವರು. ಹಾಗಿರುವಾಗ ಆಯುರ್ವೇದ ಪ್ರಕೃತಿಯನ್ನು ಜನರಿಗೆ ಇವತ್ತು ಆಯುರ್ವೇದದ ಬಗ್ಗೆ ಅರಿವು ಮೂಡಬೇಕು. ಅದು ಕೇವಲ ವೈದ್ಯಕೀಯ ಪದ್ಧತಿಯಲ್ಲಿ ಎಲ್ಲ ನಾವು ಹೇಳಿದೆ, ಕೇವಲ 70 ಶತಮಾನ ರೋಗಗಳಿಗೆ ಅನ್ಯ ಭಾರತೀಯ ಚಿಕಿತ್ಸಾ ಪದ್ಧತಿಯಲ್ಲಿ ಔಷಧ ಇದೆ. ವೈದ್ಯಕೀಯ ಪದ್ಧತಿ ಕೇವಲ 30 ಶತಮಾನ ರೋಗಗಳಿಗೆ ತುರ್ತು ಚಿಕಿತ್ಸೆ ಅಗತ್ಯ ಬರ್ತದೆ. ಎಲ್ಲ ರೋಗಗಳಿಗೆ ಆಧುನಿಕ ವೈದ್ಯ ಪದ್ಧತಿಯ ಚಿಕಿತ್ಸೆಯೇ ಅಗತ್ಯ ಬರುವುದಿಲ್ಲ. ಈಗ ನಮ್ಮ ಶಾಲಾ ಆಸ್ಪತ್ರೆಗಳಲ್ಲಿ ಹೇಳುವುದಾದರೆ ನಮ್ಮಲ್ಲಿ 10 ವಿಭಾಗಗಳಿದ್ದಾವೆ, ಬೇರೆ ಬೇರೆ ವೈದ್ಯರಿದ್ದಾರೆ. ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸಾ ತಜ್ಞರಿದ್ದಾರೆ. ಅಲ್ಲಿ ಬೆನ್ನು ನೋವಾಗಿ ಹಲವು ನೋವುಗಳು, ವಾತ ಸಂಬಂಧಿ ರೋಗಗಳಿಗೆ ಚಿಕಿತ್ಸೆಯನ್ನು ಕೊಡ್ತಾರೆ. ಅದಲ್ಲದೆ ಕಾಯ ಚಿಕಿತ್ಸಾ ವಿಭಾಗದಲ್ಲಿ ಹೊಟ್ಟೆ ಸಂಬಂಧಿ ರೋಗಗಳು ಅಥವಾ ಗಂಟು ರೋಗಗಳು, ಚರ್ಮ ರೋಗಗಳು, ಈ ತರ ರೋಗಗಳಿಗೆ ಉತ್ತಮವಾದ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಪ್ರಸೂತಿ ಸ್ತ್ರೀ ರೋಗ ನಮ್ಮಲ್ಲಿ ಹೆರಿಗೆ ವಿಭಾಗವನ್ನು ನಾವು ಮಾಡಿದ್ದೇವೆ. ಅದರೊಂದಿಗೆ ಸ್ತ್ರೀಯರಿಗೆ ಇರುವಂತಹ ಹಲವು ಸ್ತ್ರೀ ರೋಗಗಳಿಗೆ ಆಯುರ್ವೇದದಲ್ಲಿ ಉತ್ತಮವಾದ ಚಿಕಿತ್ಸೆ ಇದೆ. ತುಂಬಾ ಜನರಿಗೆ ಇದರ ಬಗ್ಗೆ ಅರಿವು ಇರುವುದಿಲ್ಲ. ಅವರು ಅಂದ್ಕೊಳ್ತಾರೆ ಆಯುರ್ವೇದ ಕೇವಲ ವಾತ ಸಂಬಂಧಿ ರೋಗಕ್ಕೆ ಚಿಕಿತ್ಸೆ ಇರ್ತದೆ ಅಂತ ಹೇಳಿ, ಗಂಟು ನೋವಿಗೆ ಮಾತ್ರ ಆಯುರ್ವೇದ ಅಲ್ಲ. ಆಯುರ್ವೇದದ ಹಲವು ಸ್ತ್ರೀ ಸಂಬಂಧಿ
ಮುಟ್ಟಿನ ತೊಂದರೆ ಇರ್ಬೋದು, ಇಂಥದಕ್ಕೆ ಬಂಜೆತನ ಇರ್ಬೋದು, ಆಯುರ್ವೇದದಲ್ಲಿ ಉತ್ತಮವಾದ ಚಿಕಿತ್ಸೆ ಇದೆ. ಶಾಲಾ ಅಂತ ಒಂದು ವಿಭಾಗ ಇದೆ. ಇದರಲ್ಲಿ ENT ಮತ್ತು ಕಣ್ಣು ಮತ್ತು ಕಿವಿ ಗಂಟು ನೋವಿನ ರೋಗವನ್ನು ನೋಡುವಂತಹ ತಜ್ಞರು ನಮ್ಮಲ್ಲಿದ್ದಾರೆ. ಕಣ್ಣಿಗೆ ಅತ್ಯುತ್ತಮವಾದ ಚಿಕಿತ್ಸೆ ಇದೆ. ನಿಮಗೆ ಗೊತ್ತಿರಲಿಲ್ಲ, ಕೇರಳದಲ್ಲಿ ಒಂದು 500 ಹಾಸಿಗೆಯ ಕಣ್ಣಿನ ಆಯುರ್ವೇದ ಆಸ್ಪತ್ರೆ ಇದೆ. ಕಣ್ಣಿನ ಆಯುರ್ವೇದ ಆಸ್ಪತ್ರೆ ಇದೆ. ಹಾಗಾಗಿ ಕಣ್ಣಿಗೆ ಅತ್ಯುತ್ತಮವಾದ ಚಿಕಿತ್ಸೆ ಇದೆ. ಸಣ್ಣ ಮಕ್ಕಳಿಗೆ ಕನ್ನಡಕ ಹಾಕಿಕೊಂಡು ನಾವು ತೆಗೆಯುವಂತಹ ಚಿಕಿತ್ಸೆ ಇದೆ. ಅದು ಸ್ವಲ್ಪ ಗುಣ ಚಿಕಿತ್ಸೆ ಬೇಕಾಗ್ತದೆ. ಆ ಚಿಕಿತ್ಸೆಯನ್ನು ಮಾಡಿದರೆ ಕಣ್ಣಿನ ಕನ್ನಡಕ ಹಾಕಿದ ಪವರ್ ನಾವು ಕಡಿಮೆ ಮಾಡ್ತಾ ಬರ್ಬೋದು. ದಿನೇ ದಿನೇ ಎಲ್ಲ ಮಕ್ಕಳಿಗೂ ಕನ್ನಡಕದ ಅಗತ್ಯ ಬರುವುದಿಲ್ಲ. ಅದಕ್ಕೆ ಕನ್ನಡಕ ಇಲ್ಲದೇ ಚಿಕಿತ್ಸೆ ಮಾಡಬಹುದು. ಸಣ್ಣ ವಯಸ್ಸಲ್ಲಿ 5-6 ವರ್ಷದಲ್ಲೇ ಕನ್ನಡಕ ಹಾಕುವ ಅಗತ್ಯ ಬರುವುದಿಲ್ಲ ಅನ್ನೋದು ನಾನು ಹೇಳ್ತೇನೆ. ಅದರಲ್ಲಿ ಸ್ವಸ್ಥ ಮತ್ತು ಯೋಗ ಬಗ್ಗೆ ನಿಮಗೆ ಗೊತ್ತಿರ್ಬೋದು. ಯೋಗ ವಿಶ್ವ ಯೋಗ ದಿನ ಬಂದ ಮೇಲೆ ಎಲ್ಲರ ಬಾಯಲ್ಲಿ ಯೋಗದ ಬಗ್ಗೆ ಮಾತು. ನಮ್ಮ ಆಯುರ್ವೇದ ಆಸ್ಪತ್ರೆಯಲ್ಲಿ ನಾವು ರೋಗಕ್ಕೆ ಅನುಸಾರವಾಗಿ ಯೋಗವನ್ನು ಹೇಳಿಕೊಡ್ತೇವೆ. ಕೇವಲ ಯೋಗವನ್ನು ಸಾಮಾನ್ಯವಾಗಿ ಹೇಳಿದೆ, ಒಬ್ಬನಿಗೆ ಸ್ವಂತ ಬೇರೆ ಇದ್ರೆ ಅಥವಾ ಗಂಟು ನೋವು ಇದ್ರೆ ಅಥವಾ ಎಸಿಡಿಟಿ ಇದ್ರೆ ಥೈರಾಯ್ಡ್ ಪ್ರಾಬ್ಲಮ್ ಇದ್ರೆ ಅವರಿಗೆ ರೋಗಕ್ಕೆ ಅನುಸಾರವಾಗಿ ನಾವು ಯೋಗವನ್ನು ಹೇಳಿಕೊಡ್ತಾ ಇದ್ದೇವೆ. ಇದರ ಉಪಯೋಗವನ್ನು ನಮ್ಮ ಕೊಂಡಾಣ ಮಾಡುವ ಜನತೆ ಪಡೆಯಬೇಕು ಅಂತ ನಾವು ಅಪೇಕ್ಷೆ ಪಡ್ತೇವೆ. ಅದಲ್ಲದೆ ಶಲ್ಯತಂತ್ರ ಅಂತ ವಿಭಾಗ, ಅಲ್ಲಿ ಮೂಲೆಯಾಗಿ ಅಥವಾ ಭಗಂಧರ ಇನ್ನಿತರ ವ್ರಣಗಳು, ಪುಷ್ಪ ವ್ರಣಗಳು, ಹಲವು ವರ್ಷದಿಂದ ಗುಣ ಆದಂತಹ ರೋಗಗಳಾದಂತಹ ವ್ರಣಗಳು, ಇದಕ್ಕೆ ಉತ್ತಮವಾದ ಚಿಕಿತ್ಸೆಗಳಿದ್ದಾವೆ. ಡಯಾಬಿಟಿಕ್ ಗ್ಯಾಂಗ್ರೀನ್, ಕೆಲವೊಂದು ಸರಿ ಕಾಲನ್ನೇ ಬೆರಳನ್ನೇ ಕಟ್ ಮಾಡುವಂತಹ ಸಂದರ್ಭಗಳು ಆಸ್ಪತ್ರೆಗೆ ಒದಗಿ ಬರ್ತದೆ. ಅದಕ್ಕೆ ಆಯುರ್ವೇದದಲ್ಲಿ ಹಲವು ಈ ಗ್ಯಾಂಗ್ರೀನ್ ಸಮಸ್ಯೆಗಳಿಗೆ ಚಿಕಿತ್ಸೆಯನ್ನು ಆಯುರ್ವೇದದಲ್ಲಿ ಕೊಡ್ತಾರೆ. ಅದು ನಮ್ಮಲ್ಲಿಯೂ ನಾವು ಕೊಡ್ತೇವೆ. ಅದಕ್ಕೆ ನುರಿತ ವೈದ್ಯರ ಸೇವೆ ನಮ್ಮಲ್ಲಿ ಲಭ್ಯವಿದೆ. ಇದರಲ್ಲಿ ನಮ್ಮಲ್ಲಿ ನಾವು ದಂತ ಚಿಕಿತ್ಸೆ ವಿಭಾಗವನ್ನು ಪ್ರಾರಂಭ ಮಾಡಿದ್ದೇವೆ. ಇತ್ತೀಚೆಗೆ ದಂತವೈದ್ಯರು ನಮ್ಮಲ್ಲಿ ಬರ್ತಾ ಇದ್ದಾರೆ. ದಂತ ಚಿಕಿತ್ಸೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಅದಲ್ಲದೆ ಒಬ್ಬ ರೋಗಿ ನಮ್ಮಲ್ಲಿ ಬಂದಾಗ ನಾವು ಯಾವುದೇ ವೈದ್ಯಕೀಯ ಶುಲ್ಕವನ್ನು, ವೈದ್ಯರ ಶುಲ್ಕವನ್ನು ನಾವು ಪಡಿತಾ ಇಲ್ಲ. ಕೇವಲ ಒಂದು ರಿಜಿಸ್ಟ್ರೇಷನ್ ಅನ್ನು ನಾವು ಚಾರ್ಜ್ ಮಾಡ್ತೇವೆ. 30 ರೂಪಾಯಿ ರಿಜಿಸ್ಟ್ರೇಷನ್ ಚಾರ್ಜ್ ಮಾಡ್ತೇವೆ. ಆದರೆ ಇವತ್ತು ನಾವು ಒಂದು ಆರೋಗ್ಯ ಕಾರ್ಡ್ ನಾವು ನಿಮ್ಮಲ್ಲಿ ಇಲ್ಲಿ ಬರುವ ಎಲ್ಲರಿಗೂ ಕೊಡಲಿದ್ದೇವೆ. ಈ ಆರೋಗ್ಯ ಕಾರ್ಡಿನ ಒಂದು ಮುಖ್ಯಾಂಶ ಏನಂದ್ರೆ, ನಾವು ಪ್ರಯೋಗ ನಮ್ಮ ಲ್ಯಾಬಲ್ಲಿ ಟೆಸ್ಟ್ ಮಾಡಿದಾಗ 10% ಡಿಸ್ಕೌಂಟ್ ಅನ್ನು, ಅದರಲ್ಲಿ ಈಗ ರಿಜಿಸ್ಟ್ರೇಷನ್ ಚಾರ್ಜ್ ಅನ್ನು ನಾವು ಅಲ್ಲಿ ಪಡೆಯುವುದಿಲ್ಲ. ಕೇವಲ ಔಷಧಿಯ ವೆಚ್ಚವನ್ನು ಮಾತ್ರ ಪಡೆಯುತ್ತೇವೆ ಅಂತ ನಾನು ಹೇಳ್ತೇನೆ. ಅದಲ್ಲದೆ ಪ್ರಸೂತಿ ವಿಭಾಗದಲ್ಲಿ ಡೆಲಿವರಿ ರಿಲೇಟೆಡ್ ಕೇಸಸ್ಗಳಿಗೂ, ಅದಲ್ಲದೆ ಥೆರಪಿಟಿಕ್ ಯೋಗ, ರೋಗಕ್ಕೆ ಅನುಸಾರವಾಗಿ ಮಾಡುವಂತಹ ಯೋಗ, ಇದನ್ನೆಲ್ಲ ನಾವು 10% ಕಡಿಮೆ ವೆಚ್ಚದಲ್ಲಿ ಮಾಡಬೇಕು ಅಂತ ಇಷ್ಟಪಡ್ತಾ ಇದ್ದೇವೆ. ಬಡ ರೋಗಿಗಳಿಗೆ ಏನು ಮಾಡಬೇಕು ಅಂದರೆ, ನಾವು ಜನರಲ್ ವಾರ್ಡಲ್ಲಿ ಉಚಿತ ಹಾಸಿಗೆಯನ್ನು ಕೊಡ್ತೇವೆ, ಉಚಿತ ಬೆಡ್ ಅನ್ನು ಕೊಡ್ತೇವೆ. ಅದೇ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆಯನ್ನು ಮಾಡಲು ಮಾಡ್ತಾ ಇದ್ದೇವೆ, ಮುಂದೆಯೂ ಮಾಡ್ತೇವೆ. ಯಾರೋ ಬಡವರಿಗೆ ಬಂದರೆ ತುಂಬ 15 ಜಾಸ್ತಿ ಆಗ್ಬೋದು ಅನ್ನೋಂಥ ಭಾವನೆ ಇರ್ತದೆ ಕೆಲವರಿಗೆ. ಅದಕ್ಕೆ ಆಗಿ ಮಾಡೋದು ಬೇಡ. ಯಾವುದೇ ರೋಗ ಇರ್ಬೋದು, ಅದು ಕಂಪವಾತ ಇರ್ಬೋದು, ಪಾರ್ಕಿನ್ಸನ್ ಇರ್ಬೋದು, ವಾತವ್ಯಾಧಿಗಳು ಇರ್ಬೋದು, ಪಶ್ಚಾಘಾತ ಇರ್ಬೋದು, ಅಥವಾ ಮುಖಕ್ಕೆ ವಾತ ಸಂಬಂಧವಾಗಿರ್ಬೋದು, ಅಥವಾ ಕೇವಲ ಜ್ವರ ಇರ್ಬೋದು, ಎಲ್ಲ ರೀತಿಯ ರೋಗಗಳಿಗೂ ನಾವು ಅಲ್ಲಿ ಚಿಕಿತ್ಸೆಯನ್ನು ಮಾಡ್ತಾ ಇದ್ದೇವೆ. ಜನರ ಸ್ಪಂದನೆ ಉತ್ತಮವಾಗಿದೆ. ಅದೇ ರೀತಿ ನಮಗೆ ನಾವು ಶಾರದಾ ಆಯುರ್ವೇದ ಆಸ್ಪತ್ರೆ, ಆಯುರ್ವೇದ ಭಾರತೀಯ ಚಿಕಿತ್ಸಾ ಪದ್ಧತಿ, ಇದು ಇನ್ನು ಮುಂದಿನ ಒಂದು ಹಲವು ವರ್ಷಗಳಲ್ಲಿ ಉತ್ತಮವಾಗಿ ಮುಂದೆ ಹೋಗ್ತದೆ ಅನ್ನುವಂಥ ಭರವಸೆ ನನಗೂ. ಹೇಗೆ ಯೋಗವನ್ನು ವಿಶ್ವದಲ್ಲಿ ನಾವು ಪ್ರಸರಿಸಿದ್ದೇವೋ ಅದೇ ತರ ಆಯುರ್ವೇದ ಮುಂದೆ ಎಲ್ಲ ನಮ್ಮ ಭಾರತೀಯರ ಒಂದು ಚಿಕಿತ್ಸಾ ಪದ್ಧತಿ ಆಗಬೇಕು. ಅದನ್ನೇ ಜನರು ಮುಖ್ಯವಾಗಿ ನೋಡಬೇಕು. ಆಮೇಲೆ ಅದರಲ್ಲಿ ಚಿಕಿತ್ಸೆ ಇಲ್ಲದಾಗ ಮಾತ್ರ ಬೇರೆ ಆಧುನಿಕ ಚಿಕಿತ್ಸಾ ಪದ್ಧತಿಗೆ ನಾವು ಹೋಗಬೇಕು ಅಂತ ಹೇಳಿ
ಅದೇ ರೀತಿ ಮಹಿಳಾ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಪ್ರಮೀಳಾ ಚಂದ್ರಶೇಖರ್ ನಂಬುತ್ತಿದ್ದಾರೆ. ಇವರಿಗೂ ಕೂಡ ಆನಂದ ಧನ್ಯವಾದ ತಿಳಿಸುತ್ತೇವೆ. ಅದೇ ರೀತಿ ನೈಋತ್ಯ ಆಸ್ಪತ್ರೆಯ ನುರಿತ ವೈಜ್ಞಾನಿಕರ ತಂಡ ನಂಬುತ್ತಿದ್ದೇವೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಆನಂದ ಧನ್ಯವಾದವನ್ನು ತಿಳಿಸುತ್ತೇವೆ. ಶಿರಡಿ ಸಾಯಿಬಾಬಾ ಮಂದಿರ ಮಾಡೂರು ಕೋಟೆಕಾರಡು ಭಾರಿ ಒಂಜಿ ಎಡ್ಡೆ ಕೆಲಸನೇ ಮಂದಿರದ ಆಡಳಿತ ವರ್ಗದಕ್ಕೂ ಇನ್ನು ಮಂತೊಂದುಲ್ಲೇರು. ಭಾಳ ಮುಖ್ಯವಾದ ಶಿರಡಿ ಸಾಯಿಬಾಬೆಯರ್ನ ಶತಮಾನೋತ್ಸವದ ಆಚರಣೆದ ಸುಸಂದರ್ಭಡು ಆಯ್ತ ನೆನಪುಗಾದ ಇನಿ ನಮ್ಮ ತಲಪಾಡಿ ದೇವಿಪುರದ ಶಾರದಾ ವಿದ್ಯಾಲಯದ ಶಾರದಾ ಮೆಡಿಕಲ್ ಕಾಲೇಜಿದ ವತಿಯಿಂದ ಒಂದು ಉಚಿತ ಆರೋಗ್ಯ ವೈದ್ಯಕೀಯ ತಪಾಸಣೆ ಜೀವನದಲ್ಲಿ ದೀತಿರು. ನಿಜವಾದ ಬಾರಿ ಎಡ್ಡೆ ಕೆಲಸ. ಮಸ್ತು ಜನ ಈ ಭಾಗದ ಜನಕರು ಆಯ್ತು ಸದುಪಯೋಗವನ್ನು ಪಡೆಯೊಂದಿಲ್ಲೇರು. ನಿಜವಾದಲ ಒಂಜಿ ಸಮಾಜಡ್ ಎಡ್ಡೆ ಕೆಲಸ ಮನ್ಪುನಾಗ ನಮ್ಮ ಊರ್ದಕ್ಕಳು ಮಾತಿರಲ್ಲ ಅದಕ್ಕೆ ಸಹಕಾರ ಕೊರೋನಾದ ಆ ಕಾರ್ಯಕ್ರಮ ನನಾತ್ ಎಡ್ಡೆ ಹಾಕೋದು ಅವತ್ತಂದೆ ಎಡ್ಡೆ ತಜ್ಞ ವೈದ್ಯರು ಡಾಕ್ಟರ್ಸ್ ಮಕ್ಕಳು ಮತ್ತು ವೈದ್ಯರು ಮಸ್ತು ಜನ ಸಾರ್ವಜನಿಕ ಬಂಧುಗಳು ತಮ್ಮ ಆರೋಗ್ಯನ ತಪಾಸಣೆ ಮಾಡಿಸಿದ್ದಾರೆ. ಅವತ್ತಂದೆ ಉವೇ ರೀತಿಯ ಸೈಡ್ ಎಫೆಕ್ಟ್ ಇಜ್ಜಂದಿನ ಅಡ್ಡ ಪರಿಣಾಮ ಇಜ್ಜಂದಿನಂಚಿನ ಒಂದು ವ್ಯವಸ್ಥೆ ಆಯುರ್ವೇದ ಚಿಕಿತ್ಸೆ ಈ ಒಂದು ಸಂದರ್ಭಡು ಶಾರದಾ ವಿದ್ಯಾಲಯದ ಮಾತ ವೈದ್ಯರನ್ನ ಅಭಿನಂದನೆ ಮಂತೊಂದು ಬಹಳ ಮುಖ್ಯವಾದ ಶಿರಡಿ ಸಾಯಿಬಾಬಾ ಮಂದಿರದ ನಮ್ಮ ಆಡಳಿತ ಮುಕ್ತೇಶ್ವರಯ್ಯನಂಚಿನ ಗೌರವಾನ್ವಿತ KP ಸುರೇಶರ್ನ ನೇತೃತ್ವಡು ಈ ಕಾರ್ಯಕ್ರಮ ಆಪುನ ನಿಜವಾದ ಬಹಳ ಒಂದು ಸಂತೋಷದ ವಿಚಾರ. ಬರ್ಪಿನ 15ನೇ ತಾರೀಕು ಕಾರ್ಯಕ್ರಮದಾನಿ ಮೂಲ ವಿಜೃಂಭಣೆಡು ಶಿರಡಿ ಸಾಯಿಬಾಬೆಯರ್ನ ಶತಮಾನೋತ್ಸವದ ಕಾರ್ಯಕ್ರಮದ ಆಚರಣೆ ಆಯರಂಡು ನಿಕ್ಕ ಮಾತ ನಮ್ಮ ಜನಕುಲ ಸಹಕಾರಗಳ ಕೊರಡು ಸಂದರ್ಭ ಪ್ರಾರ್ಥನೆ ಮಂತೊಂದು